ವಿವಾಹ ಸಮಾರಂಭದ ಹಳದಿ ಶಾಸ್ತ್ರದ ವೇಳೆ ನೃತ್ಯ ಮಾಡ್ತಾ ಇದ್ದಂತಹ ಯುವತಿಯೊಬ್ಬರು ಹಠಾತ್ತನೆ ಕುಸಿದು ಬಿದ್ದು ಮೃತಪಟ್ಟಿರುವಂತಹ ಆಘಾತಕಾರಿಯಾಗಿರುವಂತಹ ಘಟನೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದಿದೆ. 23 ವರ್ಷದ ಪರಿಣಿತಾ ಜೈನ್ ಮೃತ ಯುವತಿ. ಅವರು ಸಂಬಂಧಿಯ ಮದುವೆಯ ಸಲುವಾಗಿ ಇಂದೋರ್ನಿಂದ ಭೋಪಾಲ್ಗೆ ತೆರಳಿದ್ರು. ವೇದಿಕೆ ಮೇಲೆ ಸಂಭ್ರಮದಿಂದ ನರ್ತಿಸ್ತಾ ಇದ್ದಂತಹ ಯುವತಿ ಏಕಾಏಕಿ ಕುಸಿದು ಬಿದ್ದಿದ್ದಾರೆ. ಆಕೆ ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ವೈದ್ಯರು ದೃಢೀಕರಿಸಿದ್ದಾರೆ. ಈ ಘಟನೆಯ ವೇಳೆ 200ಕ್ಕೂ ಹೆಚ್ಚು ಅತಿಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಯುವತಿ ಬೀಳ್ತಾ ಇದ್ದಂತೆ ಸ್ಥಳದಲ್ಲೇ ಇದ್ದ ಕೆಲವು ವೈದ್ಯರು ಕೂಡ CPR ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ ನೀಡಿದ್ರು. ಆದರೂ ಪರಿಣಿತ ಸ್ಪಂದಿಸಿಲ್ಲ. ಬಳಿಕ ಅವರನ್ನ ಸಮೀಪದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಯುವತಿ ಮೃತಪಟ್ಟಿರುವುದಾಗಿ ಅಲ್ಲಿನ ವೈದ್ಯರು ಘೋಷಿಸಿದ್ದಾರೆ. ದುರಂತದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯುವತಿಯ ಸಹೋದರನು 12ನೇ ವಯಸ್ಸಿನಲ್ಲಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಎಂದು ವರದಿಯಾಗಿದೆ.